ಇವಾಗ ರೀಸೆಂಟ್ ರಿಸರ್ಚ್ ನಾನು ನಿನ್ನೆ ಅಷ್ಟೇ ವಾಚ್ ಮಾಡ್ತಾ ಇರಬೇಕಾದ್ರೆ ಈಗ ಪ್ಯಾನ್ಕ್ರಿಯಾಸಿಸ್ ಅಲ್ಲಿ ಪ್ಯಾರಾಸೈಟ್ಸ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೊಸತು ಅವ್ರು ಕಂಡಿಡಿದದು. ಈಗ ಕೆಲವು ಹುಳುಗಳು ಅದು ಆ ಕ್ರಿಮಿಗಳು ಬಂದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡದೇ ಇದ್ದಂಗೆ ಸ್ಟಾಪ್ ಮಾಡ್ತಾ ಇದೆ. ಅದಕ್ಕೆ ಈಗ ಇನ್ನು ಔಷಧಿ ಏನು ಅನ್ನೋದು ಎಲ್ಲರಿಗೂ ಟೆನ್ಷನ್ ಆಗೋಗ್ಬಿಟ್ಟಿದೆ. ಆದರೆ ನಮ್ಮ ಡಾಕ್ಟರ್ ಬಸವರಾಜ್ ಎಷ್ಟು ಒಂದು ಶಾರ್ಪ್ ಅಂದರೆ ಈ ಹಸ್ ಜಸ್ಟ್ ಗಿವನ್ 1-0. ಪ್ಯಾನ್ಕ್ರಿಯಾಸಿಸ್ ಪಾಯಿಂಟ್ಗೆ ಕಪ್ಪದಲ್ಲಿ 0 ಹಾಕಿಬಿಡಿ, 1 ವಾರ ಬಿಟ್ಟು ನೋಡಿ ನಿಮ್ಮ ಪ್ಯಾನ್ಕ್ರಿಯಾಸಿಸ್ ಹೆಂಗೆ ವರ್ಕ್ ಮಾಡ್ತಾ ಇರ್ತದೆ ಅಂತ. ಅದ್ಭುತ. ಜಸ್ಟ್ 0 ಹಿ ಹಸ್ ಗಿವನ್ ಬ್ಲ್ಯಾಕ್. ಈಸ್ ಅ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತಾನೆ ಹೇಳ್ಬೋದು. ಆಧ್ಯಾತ್ಮಿಕವಾಗೂ ಇದ್ದಾರೆ ಅವರು. ಈಸ್ ಅ ಸೈಂಟಿಸ್ಟ್ ಆಲ್ಸೋ. ಹಾಗೆ ಪ್ಯಾನ್ಕ್ರಿಯಾಸಿಸ್ಗೆ ಕೊಟ್ಟಿದ್ದಾರೆ. ನಾನು ಅದೇ ಗಮನಿಸಿದೆ. ನಾನು ತುಂಬ ಕೋರಿಲೇಟ್ ಮಾಡ್ತಾ ಇರ್ತೀನಿ ಸರ್ ಹೇಳಿದ್ದೆಲ್ಲ ಕೆಲವು ವಿಚಾರಗಳಿಗೆ. ಇದನ್ನು ಯಾಕೆ ಹೇಳಿದ್ರು, ಏನಿರ್ಬೋದು ಅಂತ ಹೇಳಿ. ಸೊ ಈಗ ನೋಡಿ, ಈಗ ರಿಸರ್ಚ್ ಹೇಳ್ತಾ ಉಂಟು, ಹೆದರ್ತಿದ್ದಾರೆ ಪ್ಯಾರಾಸೈಟ್ಸ್ ಬಂದ್ಬಿಟ್ಟಿದೆ ಅಂತೆ ಪ್ಯಾನ್ಕ್ರಿಯಾಸಿಸ್ಗೆ, ವಾಟ್ ಟು ಡೂ, ಇವಾಗ ಏನು ಮೆಡಿಸನ್ನು ಅಂತ. ಅದನ್ನ ಹೆಂಗೆ ಜಸ್ಟ್ 0 ಸರ್ ಹೇಳಿರೋದು. ನೀವೇನು ಕ್ರಿಮಿನ ಹೋಗ್ಲಾಡಿಸ್ಬೇಕು ಅದು ಹಂಗೆ ಎಳ್ಕೊಂಬಿಡುತ್ತೆ, ಬ್ಲ್ಯಾಕ್ ಹೋಲ್ ಥರ ಅಂತ ಹೇಳೋರು. ಸೊ ಆ ಪ್ಯಾನ್ಕ್ರಿಯಾಸಿಸ್ಗೆ ಅವ್ರು ಅದನ್ನು ಮೊದಲೇ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಅದನ್ನು 0 ಹಾಕೊಳ್ಳಿ ಅಂದರೆ ಇಂಡೆಕ್ಸ್ ಫಿಂಗರ್, ಲೆಫ್ಟ್ ಇಂಡೆಕ್ಸ್ ಫಿಂಗರ್ ಮಿಡಲ್ ಜಾಯಿಂಟ್ಗೆ 0 ಹಾಕ್ತಾ ಬನ್ನಿ. ಆಮೇಲೆ ನಿಮ್ಮ ಪ್ಯಾನ್ಕ್ರಿಯಾಸಿಸ್ ಹೆಂಗೆ ವರ್ಕ್ ಮಾಡತ್ತೆ ನೀವೇ ನೋಡ್ಕೊಂಡು ಅದ್ಭುತ ಅನಿಸುತ್ತೆ. ಸೊ ಹಿ ಹಸ್ ಗಿವನ್ ದಟ್. ಇದು ಅದು ಎಷ್ಟು ದಿನ ಮಾಡಬೇಕಂತ? ಅದು ಆಲ್ಮೋಸ್ಟ್ ನೀವು 1 ವೀಕ್ನಲ್ಲಿ ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ಬಟ್ ಅವಾಗವಾಗ ನಾವು ಸ್ವಲ್ಪ ಹಾಕೊಳ್ಳೋದು ಒಳ್ಳೆಯದು. ಸಮ್ಟೈಮ್ಸ್ ಈ ಹಸ್ತದಲ್ಲೇ ಒಂದು 0 ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ ಚೆನ್ನಾಗಿ. ನೆಕ್ಸ್ಟ್ ಡೇ ಉಂಟಲ್ಲ, ನಾನೇನೋ ಹೊಸ್ದಾಗಿ ಹುಟ್ಟಿದ್ದೀನೇನೋ ಅನಿಸುತ್ತೆ, ಅಷ್ಟು ಎನರ್ಜಿ ಬೂಸ್ಟ್ ಆಗಿರುತ್ತೆ. ಸೊ ನೈಟಲ್ಲಿ ಫುಲ್ಲು ಇದಾಗ್ತಲ್ಲ. ಹಾಗೆ ಕಲರ್ಸ್ ಆರ್ ಡೂಯಿಂಗ್ ವಂಡರ್ಸ್ ಮ್ಯಾಜಿಕ್. ಅದೇ ರೀತಿ ನಾವು ವಯೋಮಿತಿಯ ಆಧಾರದಲ್ಲಿ ಹೋಗೋದಾದ್ರೆ, ಈಗ ಮದುವೆ ಅಂತ ಆದ್ಮೇಲೆ ಗೃಹಸ್ಥಾಶ್ರಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬರುವಂತಹ ಒತ್ತಡಗಳು ಇರ್ಬೋದು. ಹೌದು, ದಟ್ ಇಸ್ ಕಾಲ್ಡ್ ಹ್ಯೂಮಿಡಿಟಿ. ಅದೊಂದು ನಮ್ದು ಎನರ್ಜಿ ಆ ಥರ ಇರುತ್ತಾಗ ಹ್ಯೂಮಿಡಿಟಿ. ಫಸ್ಟ್ ಊಟದಾಗ ನಾನು ಹೇಳಿದೆ ವಿಂಡ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ, ಆಮೇಲೆ ಹೀಟ್ ಎನರ್ಜಿ ಆಗುತ್ತೆ, ಆಮೇಲೆ ಹಾಟ್ನೆಸ್ ಎನರ್ಜಿ ಬಂತು. ಈಗ ನೀವು ಕೇಳ್ತಿರೋದು ಹ್ಯೂಮಿಡಿಟಿ. ಆ ಹ್ಯೂಮಿಡಿಟಿನಲ್ಲೆಲ್ಲ ಜೋಡಣೆ ಮಾಡ್ಕೊಳ್ಳೋದು. ಮನೆ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಅದು ಇದು ವಸ್ತು, ಚಿನ್ನ ಬೇಕು, ದುಡ್ಡು ಬೇಕು, ಈ ಸಂಗ್ರಹಗಳೇ ಒಂದು ಹ್ಯೂಮಿಡಿಟಿ ಅಂತ ಹೇಳ್ತಾರೆ. ಅದೆಲ್ಲ ಸ್ವಭಾವ ಮನುಷ್ಯಂಗೆ ಹಂಗೆ ಬರುತ್ತೆ ನೋಡಿ. ಒಂದು ಮರ ಗಿಡಗಳನ್ನು ನೀವು ಗಮನಿಸಿದರೆ ಅದು ಹೆಂಗೆ ಹುಟ್ಟುತ್ತೆ, ಯಾವ ರೀತಿ ಅದು ಎಲೆಗಳು ಉದುರುತ್ತೆ, ಹಣ್ಣು ಬಿಡುತ್ತೆ, ಕಾಯಿ ಬಿಡುತ್ತೆ, ಸೇಮ್ ಥಿಂಗ್ ಕಂಪೇರ್ ಮಾಡಿದ್ರೆ ಉಂಟಲ್ಲ ಹ್ಯೂಮನ್ ಬೀಯಿಂಗ್ಸ್. ಸರ್ ಹೇಳಿದೆಲ್ಲ ಎಕ್ಸಾಕ್ಟ್ ಅಂತ ಅನಿಸುತ್ತೆ. ಎಸ್, ಈ ಈಸ್ ಡೂಯಿಂಗ್ ದ ರೈಟ್ ಥಿಂಗ್ ಅಂತ. ಹಂಗೆ ಆ ಹ್ಯೂಮಿಡಿಟಿ ಬಂದ್ಬಿಡುತ್ತೆ. ಅವಾಗ ದೇ ವಿಲ್ ಡೂ ಆಲ್ ದಟ್. ಆದರೆ ಮನುಷ್ಯ ಸ್ವಲ್ಪ ವ್ಯತ್ಯಾಸ, ತನಗೆ ಮಾತ್ರ ಅಲ್ಲ, ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ ಆಸ್ತಿ ಮಾಡುವ ಎಲ್ಲ ಬೇಕು ಅನ್ಸುತ್ತೆ. ದಟ್ ಈಸ್ ದ ಹ್ಯೂಮಿಡಿಟಿ ಟೈಮ್. ಅವತ್ತು ನಮ್ದು ಎನರ್ಜಿ ಆ ಥರ ಇರುತ್ತೆ. ಆಮೇಲೆ ನೆಕ್ಸ್ಟ್ ಕಮ್ಸ್ ಡ್ರೈನೆಸ್ ಎನರ್ಜಿ. ಒಂದು 65 ವರ್ಷ ಆದ ತಕ್ಷಣ ನಂಗೆ ಹಾಕಿದೆಲ್ಲ ಬೇಡಪ್ಪ, ಇರ್ಲಿ ಮಕ್ಕಳಿಗೆ ಅನ್ನೋದು ಬಂದ್ಬಿಡುತ್ತೆ. ದಟ್ ಈಸ್ ಅ ಡ್ರೈನೆಸ್. ಹೆಂಗೆ ಗಿಡ ಮರ ಒಣಗ್ತದೆ ನೋಡಿ, ಅದೇ ಥರ ನಮಗೂ ಸಹ ವೈರಾಗ್ಯ ಬಂದ್ಬಿಡುತ್ತೆ. ಸೊ ಈಗ ಇದಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಎನರ್ಜಿ ತುಂಬ ವಯಸ್ಸಾಗೋಯ್ತು ಅನ್ನುವಾಗ ನಮಗೆ ಓಲ್ಡ್ ಏಜ್, ದಟ್ ಈಸ್ ಕೋಲ್ಡ್ನೆಸ್ ಎನರ್ಜಿ ಅಂತ ಹೇಳ್ತಾರೆ. ಕೋಲ್ಡ್ಗೆ ಹೋಗ್ತಾ ಇರ್ತೀವಿ, ಸ್ಲೋ ಮಾತಾಡೋದು, ನಡೆಯೋದು ಸ್ಲೋ. ಮಕ್ಕಳು ಬೈತಾರೆ ಬೇಗ ಬಾ ಅಂತ, ಮುದುಕಿ ಥರ ಮಾಡ್ತೀಯ ಅಂತ. ಬಟ್ ಆಗಲ್ಲ, ಬಾಡಿ ಆ ಥರ ಇರ್ತದೆ, ಸ್ಲೋ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಎಚ್ಚೆತ್ಕೋಬೇಕು. ಆವಾಗ ನಾವು ಬಿಸಿನ ಕಾಪಾಡ್ಕೋಬೇಕು ಬಾಡಿದು. ಎನರ್ಜಿ ಅಂದರೆ ಲಿವರ್ ಎನರ್ಜಿ ಸ್ವಲ್ಪ ಸ್ಟ್ರಾಂಗ್ ಆದ ತಕ್ಷಣ ವಾಯ್ಸ್. ಈಗ ನೋಡಿ ಮೇಡಮ್ ಒಬ್ರು ಮಾತಾಡಿದ್ರು, ಎಷ್ಟು ವಯಸ್ಸು ಗೊತ್ತಾ ಅವರಿಗೆ? ಐ ಥಿಂಕ್ ಶೀಸ್ ನಿಯರ್ಲಿ 80 ಬರ್ತಾ ಇದ್ದಾರೆ. ವಾಯ್ಸ್ ಹೆಂಗಿತ್ತು ಹೇಳಿ? ರೇಗೋ ಅವರು ವಾಯ್ಸ್ ಹೆಂಗಿತ್ತು ಮೇಡಮ್? ದಟ್ ಫೈರ್, ಆ ಫೈರ್ ಉಂಟಲ್ಲ ಆ ವಯಸ್ಸಲ್ಲಿ ಬೇಕು. ಆವಾಗ ಲಾಂಗ್ ಟೈಮ್ ಅವರು ಸರ್ವೈವ್ ಆಗ್ತಾರೆ. ಹಾಗೆ ಅದೇ ರೀತಿ ಬೇರೆಲ್ಲ ಯಾವೆಲ್ಲ ಕಾಯಿಲೆಗಳಿಗೆ ಈ ಬಣ್ಣದ ಚಿಕಿತ್ಸೆ ಕೆಲಸ ಮಾಡ್ತದೆ? ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೂ ಇಟ್ಸ್ ಪಾಸಿಬಲ್. ಆಯಿತಾ, ಇನ್ನೂ ರಿಸರ್ಚ್ಗಳು ನಡೀತಾ ಇದೆ. ಬಟ್ ಫ್ಯಾಂಟಾಸ್ಟಿಕ್ ಆಗಿ ಎಲ್ಲದಕ್ಕೂ ಆಗ್ತಾ ಇದೆ. ಲೈಕ್ ಕಿಡ್ನಿ ಸ್ಟೋನ್ಸೇ ಕರಗಿಸ್ಬಿಡ್ತೀವಿ. ಆಮೇಲೆ ಲಿವರ್ನಲ್ಲಿ ಪ್ರಾಬ್ಲಮ್ ಇದ್ದರೆ, ಫ್ಯಾಟಿ ಲಿವರ್ ಇದ್ದರೆ ಅದನ್ನೇ ಕರಗಿಸ್ಬಿಡ್ತೀವಿ. ಜಸ್ಟ್ ಒಂದು ಆರೆಂಜ್ ಕಲರ್, ಒಂದು ಸ್ಕೈ ಬ್ಲೂ ಕಲರ್, ಒಂದು ಬ್ಲ್ಯಾಕ್ ಕಲರ್ ಈ ಥರ ಯೂಸ್ ಮಾಡಿಕೊಂಡು. ಹಾಗೆ ಕಲರ್ಸಲ್ಲಿ ಎಷ್ಟು ಅದು ಫಾಸ್ಟ್ ಕೂಡ. ನನಗೆ ಅದರ ಮಧ್ಯೆ ಈ ಬಣ್ಣದ ಚಿಕಿತ್ಸೆ ಬಗ್ಗೆ ಕುತೂಹಲದಿಂದ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಒಂದು ವಿಷಯ ಸಿಕ್ತು. ಈ ರೋಗಗಳು ಬರೋದಕ್ಕಿಂತ ಮೊದಲೇ ಅದನ್ನು ನಾವು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತದೆ
ಆವಾಗಲೇ ಬಣ್ಣದ ಚಿಕಿತ್ಸೆ ಮೂಲಕ ಅದನ್ನ ಉಪಶಮನ ಕೊಡಬಹುದು. ಹೌದು ಹೌದು ಹೌದು. ಅಂದರೆ ಅವರು ಸಿಂಪ್ಟಮ್ಸ್ ಹೇಳ್ಕೊಂಡು ಬರ್ತಾರೆ, ನನಗೆ ಈ ಥರ ಆಗ್ತಾ ಇದೆ, ಈ ಥರ ಆಗ್ತಿದೆ ಅಂತ ಸಿಂಪ್ಟಮ್ಸ್ ಹೇಳ್ಬೇಕಾದ್ರೆ ನನಗೆ ತಲೆ ಚಕ್ಕರ್ ಬರ್ತದೆ ಅಂತ ಹೇಳ್ತಾರೆ, ಓಲಾಡ್ದಂಗೆ ಆಗ್ತದೆ ಆಗ ಹೇಳ್ತಿರ್ತಾರೆ. ಆಗ ಇವಾಗ ತಲೆನಲ್ಲಿ ನೀರು ತುಂಬಿಕೊಂಡಿದೆ, ನೀರಿದೆ, ಜಲ ಇದೆ, ಜಲನ ಹೆಂಗೆ ಕಮ್ಮಿ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಆಗ ಈ ಕಲರ್ ಕೊಟ್ಟರೆ ಅವರಿಗೆ ಆ ಜಲನ ಫುಲ್ಲು ತೆಗಿಲಿಕ್ಕಾಗದೆ, ನಾವು ಹಾಕಿ ಆ ಸ್ಪಾಟ್ಗೆ ಜಸ್ಟ್ ಒಂದು 2 ಡಾಟ್ಸ್ ಯೆಲ್ಲೋ ಕಲರ್ ಇಟ್ಟ ತಕ್ಷಣ ಇಮಿಡಿಯೇಟ್ ನನಗೆ ಎದ್ದು ನಿಲ್ತಾರೆ, ಏನಿಲ್ಲ ಇವಾಗ ಸರಿ ಇದೆ ಅಲ್ಲ, ಹೆಂಗೆ ಸರಿ ಆಯಿತು ಅಂತ ಅವರಿಗೆ ಕನ್ಫ್ಯೂಷನ್ ಆಗಿ ಹೋಗ್ಬಿಡುತ್ತೆ. ಸೊ ದಟ್ ಸಿಂಪ್ಟಮ್ಸ್ ತೋರಿಸೋದು ಅದನ್ನ ಹಂಗೆ ಬಿಟ್ರೆ ಆಮೇಲೆ ಅದು ದೊಡ್ಡ ಕಾಯಿಲೆಯಾಗೆ ಬಂದ್ಬಿಡುತ್ತೆ. ಅದೇ ಏನ್ ಹೇಳ್ತಾರೆ, ಎನರ್ಜಿ ಲೆವೆಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದೆಲ್ಲ. ನಾವು ಏನ್ ಸ್ಟಡಿ ಮಾಡ್ತಿದೀವಿ ಅಂದ್ರೆ ನಮ್ಮ ಹಿರಿಯರು ನಮ್ಗೆ ಕಳ್ಸಿದ ಆನ್ಸಿಸ್ಟರ್ಸ್, ಭರತ ಮುನಿಗಳಾಗಿರ್ ಇವರಿರ್ಬೋದು, ಸುಶ್ರುತ ಇರ್ಬೋದು, ಚರಕ ಇರ್ಬೋದು, ಸಂಹಿತ ಅವರದಲ್ಲಿ ಇದೆ ಅಲ್ಲ. ಸೊ ವಾಟ್ ಆಲ್ ದೇ ಹವ್ ಡಾಟ್ ಎಕ್ಸಾಕ್ಟ್ಲಿ ಫಸ್ಟೇ ಆ ಲೆವೆಲ್ನಲ್ಲಿ ಗೊತ್ತಾಗ್ಬಿಡುತ್ತೆ ವೈಬ್ರೇಷನಲ್ಲಿ. ಆಯ್ತಾ, ಏನು ಬೇಡ, ಮನುಷ್ಯನ ಮುಖ ನೋಡಿದ ತಕ್ಷಣ ಗೊತ್ತಾಗ್ತದೆ. ಇಲ್ಲಿ ಕಪ್ಪಿದ್ರೆ ಏನು, ಇಲ್ಲಿ ಕಪ್ಪಿದ್ರೆ ಏನು, ಇಲ್ಲಿ ಕಪ್ಪಿದ್ರೆ ಏನು, ಹಿಯರ್ ಕಮ್ಸ್ ಕಿಡ್ನಿ, ಹಿಯರ್ ಕಮ್ಸ್ ಸ್ಟಮಕ್, ಹಿಯರ್ ಕಮ್ಸ್ ಹಾಗೆ ಲಂಗ್ಸ್, ಆ ಥರನೇ ಯೋಚನೆ ಮಾಡ್ತೀವಿ. ಆಮೇಲೆ ಇಲ್ಲಿ ತಲೆನೋವುಗಳಲ್ಲೂ ಅಷ್ಟೇ ತರ ತಲೆನೋವು ಹೇಳ್ತಾರೆ, ಇಲ್ಲಿ ನೋವು ಅಂತ. ಎವ್ರಿಥಿಂಗ್ ಇಸ್ ಗಾಟ್ ಡಿಫ್ರೆಂಟ್ ಇದು. ಇಲ್ಲಿ ನೋವು ಬಂದರೆ ಲಿವರು, ಹಿಂದೆ ನೋವು ಬಂದರೆ ಕಿಡ್ನಿ, ನೆತ್ತಿ ಮೇಲೆ ಬಂದರೆ ಲಂಗ್ಸ್ಗೆ, ಹೊಟ್ಟೆ ನೋವು ಬಂದರೆ ಇಲ್ಲೇ ಬರ್ತದೆ. ಆಯಿತಾ, ನಾವು ಸರ್ ಹೇಳಿದ್ದು ಹಾಗೇನೆ, ನಾವು ಅಬ್ಸರ್ವ್ ಮಾಡ್ತಿರೋದು ಹಾಗೇನೆ, ಸೇಮ್ ಟು ಸೇಮ್ ಇದೆ. ಸೊ ಅಲ್ಲಿಗೆ ಏನು ಟ್ರೀಟ್ ಮಾಡಬೇಕು ಅಲ್ಲಿ ಟ್ರೀಟ್ ಮಾಡಿಬಿಡ್ತೀವಿ. ಮತ್ತು ಇನ್ನೊಂದು ಸ್ಪೆಷಲಿ ನಾನು ಹೇಳಬೇಕಂತ ಹೊರಟಿದ್ದೆ ಇವತ್ತು ಏನಂದರೆ, ನಮ್ಮ ಎನರ್ಜಿ ಇವತ್ತು ನಾನು ಅನುಭವ ಮಾಡಿಕೊಂಡೆ. ಏನಂದರೆ ಬೆಳಗ್ಗೆ ನಾನು ಸ್ವಲ್ಪ ಬೇಗ ಹೇಳೋವಳು, ಇವತ್ತು ಬೇಡ ಲೇಟಾಗಿ ಮಲಗಿದ್ರೆ ಏನಾಗುತ್ತೆ ನೋಡೋಣ, ನನ್ನ ಬಾಡಿ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಅಂತ ನಂಗೆ ಬೇಕಿತ್ತು. ಸೊ ನಾನು ಮಲಗಿದೆ, ನೋಡೋಣ 8 ಆಯಿತು, 9 ಆಯಿತು. ನೋಡಿದ್ರೆ ಸ್ಲೋವಾಗಿ ಸೂರ್ಯ ಹುಟ್ಟುತ್ತಾ ಇದ್ದಂಗೆ ನಂದು ಅಪಾನ ವಾಯು ಕೆಳಗೆ ಹೋಗ್ಬೇಕು ಆ್ಯಕ್ಚುಲಿ. ಆಯಿತಾ, ಇದೇನಾಗಿದೆ ಮೇಲ್ ಬರ್ತಾ ಉಂಟು. ನನಗೆ ಹಿಕಪ್ಸ್ ಶುರು ಆಯಿತು, ಬಿಕ್ಕಳಿಕೆ ಶುರು ಆಯಿತು. ಇವಾಗ ಗೊತ್ತಾಯಿತು, ಲೇಟಾಗಿ ಹೇಳೋರಿಗೆಲ್ಲ ಈ ಪ್ರಾಬ್ಲಮ್ಸ್ ಬರ್ತದೆ. ಬಿಕಾಸ್ ಅವರಿಗೆ ಮೇಲೆ ಮುಖವಾಗಿ ಹೋಗ್ತದಲ್ವಾ ಫೈರು. ಅಪಾನ ವಾಯು ಏನು ಮಾಡಿಬಿಡುತ್ತೆ, ಮೇಲ್ಮುಖ ಹೋಗಿ ಶುರು ಮಾಡಿಬಿಡುತ್ತೆ. ಆವಾಗ ನಮಗೆ ಬಾಡಿ ಡೇಂಜರ್, ಅದು ಚೆಸ್ಟ್ಗೆ, ಹಾರ್ಟ್ಗೆ, ಎಲ್ಲಿಗೆ ಬೇಗ ಹಿಟ್ ಮಾಡ್ಬೋದು. ಸೊ ಬೆಳಗ್ಗೆ ಬೇಗ ಹೇಳೋದು ಎಲ್ಲರೂ ಅಭ್ಯಾಸ ಮಾಡಬೇಕು. ಸ್ಪೆಷಲಿ ಡಯಾಬಿಟಿಸ್ ಇರೋರಂತೂ ಬೇಗನೆ ಹೇಳ್ಬೇಕು, ಲೇಟ್ ಮಾಡಲೇಬಾರ್ದು. ಓಕೆ, ಅಂದರೆ ಅದನ್ನು ಬಿಕಾಸ್ ನಾನು ಸ್ವಯಂ ಅನುಭವ ಮಾಡಿಕೊಂಡೆ, ಈ ಥರನೂ ಇರುತ್ತಾ ಅಂತ ಹೇಳ್ಕೊಂಡು. ಸೊ ಅದನ್ನೊಂದು ನೋಡ್ಕೊಳ್ಬೇಕು. ಸೂರ್ಯ ಹುಟ್ಟಿದ ಮೇಲೆ ಆಗುವ ಕ್ರಿಯೆಗಳು ಬೇರೆ, ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಆಗೋ ಕ್ರಿಯೆಗಳು ಬೇರೆ. ಬಟ್ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನಿಮ್ಮ ಬ್ರೈನ್ ಭಾಳ ಶಾರ್ಪ್ ಇರ್ತದೆ. ಶಾರ್ಪ್ ಅಂತಂದರೆ ನಾವು ಏನನ್ನು ಬೇಕಾದ್ರೂ ಅಚೀವ್ ಮಾಡೋ ಅಷ್ಟು ಕೆಪಾಸಿಟಿ ಅದಕ್ಕೆ ಇರ್ತದೆ. ಈವನ್ ಪರಿಸರದಲ್ಲೂ ಅಷ್ಟೇ, ಆ ಕಾಸ್ಮಿಕ್ ಫೋರ್ಸ್ ಉಂಟಲ್ಲ ಪ್ಯೂರ್ ಆಗಿರ್ತದೆ. ಆ ಸೂರ್ಯ ಹುಟ್ತಾ ಇದ್ದಂಗೆ ಎಲ್ಲ ಪೊಲ್ಯೂಷನ್ಗಳು ಶುರು ಆದಂಗೆ ಅದ್ರದ್ದು ಇದು ಕಡಿಮೆ ಆಗೋಗ್ಬಿಡುತ್ತೆ. ಇವಾಗ ವೈದ್ಯಕೀಯ ವಿಜ್ಞಾನವನ್ನು ನೋಡುವಾಗ ಅಲ್ಲಿ ಬೇರೆ ಬೇರೆ ರೀತಿಯಂಥ ಪರೀಕ್ಷೆಗಳಿರ್ತದೆ. ಯಾವುದೇ ಒಂದು ರೋಗವನ್ನು ದೃಢಪಡಿಸಬೇಕಾದ್ರೆ ರಕ್ತ ಪರೀಕ್ಷೆಯೋ ಅಥವಾ ಮೂತ್ರ ಪರೀಕ್ಷೆಯೋ ಅಥವಾ ಸ್ಕ್ಯಾನಿಂಗ್ನಂತಹ ಪರೀಕ್ಷೆಗಳು. ಹೌದು. ಆದರೆ ಇಲ್ಲಿ ಯಾವುದೇ ಅಂತಹ ಪರೀಕ್ಷೆಗಳಿಲ್ಲ, ಕೇವಲ ಲಕ್ಷಣಗಳ ಮೂಲಕ, ಲಕ್ಷಣಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಈ ಥರ ಇದೆ, ಇವರಿಗೆ ಈ ಥರ ಇದೆ. ಒಂದು ಮಗು ಬಂದಿತ್ತು ನನ್ನ ಹತ್ರ, ಅದು ಆ್ಯಕ್ಚುಲಿ 3 months ಬೇಬಿನಲ್ಲೇ, ಅದಕ್ಕೆ 3 ವರ್ಷದ ಮಗುನಲ್ಲಿ ಅದಕ್ಕೆ ವೀಸಿಂಗ್ ಬಂದ್ಬಿಟ್ಟಿದೆ. ಆಮೇಲೆ ಈಗ ಅದಕ್ಕೆ 7 ವರ್ಷ. ಇವತ್ತುವರೆಗೂ ಸ್ಕಾರ್ಫು ಅದು ಇದು ಹಾಕೊಂಡು ಕಟ್ಕೊಂಡು ಹೋಗೋದು, ಆ ಮಗುಗೆ ಸ್ವೀಟ್ ಕೊಡದೆ ತಂಡಿದೇನು ಕೊಡೋದಿಲ್ಲ, ಅಪ್ಪ ಅಮ್ಮ ಹಿಂದೆನೇ ಇರೋದು. ಆಮೇಲೆ ತಿಂಗಳಿಗೊಮ್ಮೆ ಓಡ್ಕೊಂಡು ಹೋಗೋದು ಹಾಸ್ಪಿಟ್ಲಿಗೆ, ನೊಬಿಲೈಸೇಷನ್ ಇದೇ ಮಾಡ್ತಿದ್ದಾರೆ. ಅವ್ರು ನನ್ನ ಹತ್ರ ಬಂದಾಗ ಹೇಳಿದ್ರು, ನಾನು ಹಿಂಗೆ ನೋಡೋಣ ಇದ್ರಲ್ಲಿ ಹೋಗುತ್ತಾ ಅಂತ ಹೇಳಿ ಬಂದೆ ಅಂತ ಹೇಳಿದ್ರು. ಎಲ್ಲ ಕೇಳಿದೆ, ನಾನೆಲ್ಲ ಅಬ್ಸರ್ವ್ ಮಾಡುವಾಗ ನನಗೆ ಅನ್ನಿಸ್ತು, ಈ ಮಗುಗೆ ಕೋಲ್ಡಿಂದ ಬರೋ ಥರ ಕಾಣ. ನಾನು ಮತ್ತೆ ತಿನ್ನುವಾಗ ಅವನಿಗೆ ಏನಾಗುತ್ತೆ ಅಂತ, ಏನು ತಿಂದರೆ ಅವನಿಗೆ ಇರಿಟೇಷನ್ ಆಗುತ್ತೆ, ಅದು ಎಲ್ಲ ಗಮನಿಸಿದೆ. ಆಮೇಲೆ ಅವರು ದೆನ್ ಐ ಟೋಲ್ಡ್ ದೆಮ್, ಇಲ್ಲ ನೀವು ಈಗ ಹೋಗಿ ಎಳ್ನೀರು ಕುಡಿಸಿ ಹೇಳಿದೆ. ಅಯ್ಯೋ ಅವ್ನಿಗೆ ವೀಸಿಂಗ್ ಬರಲ್ಲ, ಕುಡಿಸಿ ಅಂದೆ. ಆಮೇಲೆ ಎಳ್ನೀರು ಕುಡಿಸ್ತಿದ್ದೀವಿ ಅಂದರು, ಮತ್ತು ಇದು ಮಫ್ಲರ್ ಎಲ್ಲ ಹಾಕ್ತಿದ್ರು, ಏನೂ ಹಾಕಬಾರ್ದು ಅಂದೆ. ಹಾಗೆ ಕರ್ಕೊಂಡೋಗಿ ಸ್ಕೂಲ್ಗೆ. ಏನಾಗಿದೆ, ದಿಸ್ ಇಸ್ ಡ್ಯೂ ಟು ಹೀಟ್ ಅಂತ. ಹೀಟಿಂದ ಕೂಡ ನಮಗೆ ವೀಸಿಂಗ್ ಬರ್ತದೆ, ಹೀಟಿಂದ ಬಿಕ್ಕಳಕ್ಕೆ ಬರ್ತದೆ, ಬರ್ಪಿಂಗ್ ಬರ್ತದೆ, ಅದೆಲ್ಲ ಹೀಟಿಂದ ಬರ್ತದೆ, ಹೊಟ್ಟೆಯಿಂದ. ಸೊ ಇವ್ರೇನು ಮಾಡ್ತಿದ್ದಾರೆ, ಆ ಮಗುಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೀಟೇ ಕೊಡ್ತಿದ್ದಾರೆ. ಲಂಗ್ಸ್ ಅಂತೂ ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿದೆ. ಸ್ವಲ್ಪ ಸಮಯ ಆದರೆ ಐ ಥಿಂಕ್ ಆ ಮಗುಗೆ ಏನಾಗ್ತಿತ್ತು ನಂಗೆ ಹೇಳಕ್ಕೆ ಬರಲ್ಲ. ದೆನ್ ಇವತ್ತು 2 ವಾರ 3 ವಾರ ಕಳೀತು, ಇವತ್ತಿಗೂ ಅವನಿಗೆ ನಂಗೆ ಇರಿಟೇಷನ್ ಆಗ್ತಿದೆ ಅಂತ ಏನು ಸಮಸ್ಯೆ ಇಲ್ಲ. ಈಸ್ ಹ್ಯಾಪಿ. ಮಗುಗೆ ಹೇಳಿದೆ, ನೋಡು ಮಗು, ನಿನ್ಗೇನು ಆಗಿಲ್ಲ, ಬರೀ ಹೀಟ್ ಆಗಿರೋದು ಅಷ್ಟೇ.
ಅದಕ್ಕೆ ಇದು ಬಂದಿರೋದು ಅಂತ. ತಾಯಿ ಹತ್ರ ಹಂಗೆ ಹೋಗಿ ಹೇಳ್ತಂತೆ, ಅಪ್ಪನೊಟ್ಟಿಗೆ ಬಂದಿತ್ತು, ಹಾಗೆ ತಾಯಿ ಹತ್ರ ಹೋಗಿ ಇಲ್ಲ ನನಗೆ ಹೀಟ್ ಆಗಿದೆ ಅಂತ ಹೇಳಿದ್ರು, ಬೇರೆ ಏನೂ ಆಗಿಲ್ಲ ಅಂತೆ ಅಮ್ಮ ಅಂತ. ಮೈಂಡಲ್ಲಿ ಒಂದು ಫಿಕ್ಸ್ ಆಯಿತು, ಆಯಿತಾ. ಸೊ ನಮ್ಮ ಮೈಂಡು ನಾವು ಹೇಳ್ದಂಗೆ ಕೆಲಸ ಮಾಡುತ್ತೆ. ನಂಗೆ ಇದು ಬಂದಿದೆ, ನಂಗೆ ಅದು ಬಂದಿದೆ ಅನ್ಕೊಳ್ತಾ ಇದ್ರೆ ಅದು ರಿಯಲೇ ಮಾಡುತ್ತೆ, ನಿಮ್ಗೆ ಇಲ್ದೇ ಇರೋದು ಬರ್ಸ್ಬಿಡುತ್ತೆ. ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್. ನನಗೆ ಇಲ್ವೇ ಇಲ್ಲ ಅದು ಅಂತ, ನಂಗೆ ಶುಗರ್ ಇದ್ರೆ ನಂಗೆ ಶುಗರ್ ಇಲ್ಲ, ಐ ಆಮ್ ಫೈನ್ ಅನ್ನೋದು ನಮ್ಮ ಮೈಂಡಲ್ಲಿ ಗಟ್ಟಿಯಾಗಿ ಕುತ್ಕೊಳ್ಬೇಕು. ಹೌದು, ಮಾತನ್ನು ಹೇಳಿದ್ರೆ ಎಳ್ನೀರು ಅಥವಾ ಸಿಯಾಳವನ್ನು ಕುಡಿಸ್ಲಿಕ್ಕೆ ಹೇಳಿದ್ರೆ ಅಂತ. ಆದ್ರೆ ಎಲ್ಲೋ ಯಾರು ಹೇಳ್ತಾ ಇದ್ರು ಸಿಯಾಳ ಕೂಡ ಒಳ್ಳೇದಲ್ಲ, ಕಿಡ್ನಿಯಲ್ಲಿ ಕೋಲ್ಡ್ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಆದ್ರೆ ಸಾಮಾನ್ಯವಾಗಿ ನಾವೆಲ್ಲ ಎಳ್ನೀರು ಅಂದ್ರೆ ಬಹಳ ಅಮೃತ ಅಂತ ಅನ್ಕೊಂಡಿದ್ದೀವಿ. ಅದೇ ಅದಂದ್ರೆ ಸೀಸನ್ ತಕ್ಕಾಗ ನೋಡ್ಕೊಳ್ಬೇಕು, ಟೈಮ್ ಕುಡಿಯೋ ಟೈಮ್ ನೋಡಬೇಕು. ಯಾವಾಗಲೂ ಕುಡಿಯೋ ಟೈಮ್ ನಮಗೆ 11 o'clock ಇಂದ 1 o'clock 2 to 3 o'clock ಒಳಗಡೆ ಇರಬೇಕು. ಸೂರ್ಯ ಇದ್ದಾಗ ಮಾತ್ರ ನಾವೇನೋ ಕೋಲ್ಡ್ ತಗೊಳಕ್ಕಾಗೋದು, ಅದಕ್ಕಿಂತ ಮುಂಚೆ ತಗೊಂಡ್ರೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಇವತ್ತಿನ ಸಂಚಿಕೆಯನ್ನು ವಿರಮಿಸುವಂಥ ಸಮಯ ಬರ್ತಾ ಇದೆ. ಹಾಗಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಕರೆ ಮಾಡಿದ ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳುತ್ತಾ, ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿರುವಂತಹ ಬಣ್ಣದ ಚಿಕಿತ್ಸಕರಾಗಿರುವಂತಹ ಶ್ರೀಮತಿ ಆಶಾ ಜಗದೀಶ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು. ಆದ್ರೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಲಾಸ್ಟಲ್ಲಿ ನಮ್ಮ ಡಾಕ್ಟರ್ ಬಸವರಾಜ್ ಸರು ದುಬೈಗೆ ಹೋಗ್ತಾ ಇದ್ದಾರೆ. 15, 16, 17 ದುಬೈನಲ್ಲಿ ನಾಡೀಶ್ವರ ಅಲ್ಲಿ ಲಾಂಚ್ ಆಗ್ತಾ ಇದೆ. ಮತ್ತು ಕಲರ್ ಬುಕ್ಸು, ಇದು ಬುಕ್ಸು TM ಕೋರ್ಸ್ ಕೂಡ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಬುಕ್ಸ್ಗಳು ಮತ್ತು ಈ ನಾಡೀಶ್ವರ ನನ್ನಲ್ಲಿ ಲಭ್ಯ ಇದೆ. ಯಾರಿಗಾದ್ರೂ ಬೇಕಿದ್ರೆ ನನ್ನ ಕ್ಲಿನಿಕಲ್ಲಿ ಇದು ಬಂದು ಪರ್ಚೇಸ್ ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಟು ನವೀನ್ ಅವರು. ತುಂಬಾ ನಮಗೆ ಈ ಕಲರ್ ಥೆರಪಿ ಮತ್ತು ಈ ಪ್ರಾಚೀನ ವೈದ್ಯ ಪದ್ಧತಿಗೆ ಇದು ಕೊಡ್ತಾ ಇದ್ದಾರೆ ಎವ್ರಿ ಟೈಮ್. ಥ್ಯಾಂಕ್ಸ್ ಟು ನಮ್ಮ TV ಆಲ್ಸೋ. ತುಂಬಾ ಖುಷಿ ಆಗ್ತಾ ಇದೆ. ದೇ ಆರ್ ರಿಯಲಿ ಬೂಸ್ಟಿಂಗ್ ಜನಗಳಿಗೆ ಒಂದು ಏನು ಕೊಡಬೇಕು ಅನ್ನೋದನ್ನು ಕರೆಕ್ಟಾಗಿ ಕೊಡ್ತಿದ್ದಾರೆ ಅಂದರೆ ಅವರೇ ಅಂತ ಹೇಳ್ಬೋದು. ನಮ್ಮ TV ನವೀನ್ ಶೆಟ್ಟಿ ಅವ್ರಿಗೆ ತುಂಬ ಧನ್ಯವಾದ.